ಡಿಸೆಂಬರ್ 8ರಿಂದ ವಿಧಾನಸಭೆ ಅಧಿವೇಶನ, ವಿಧಾನಮಂಡಲದ ಅಧಿವೇಶನವು ಬೆಲ್ಗಾಂನಲ್ಲಿ ನಡೆಯಲಿಕ್ಕಿದೆ. 8 ತಾರೀಕಿಂದ ಡಿಸೆಂಬರ್ 19ನೇ ತಾರೀಕುವರೆಗೆ ಕೂಡ ಈಗ ನಿಗದಿಯಾಗಿದೆ. ಇದಕ್ಕೆ ಬೇಕಾಗುವಂಥ ಎಲ್ಲ ಯಾಕಂತ ಹೇಳಿದರೆ ಇದು ಬೆಲ್ಗಾಂನ ಸ್ವರ್ಣಸೌಧದಲ್ಲಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ, ಅಧಿಕಾರಿ ವರ್ಗದವರಿಗೆ, ಅದೇ ರೀತಿಯಲ್ಲಿ ಅಧಿವೇಶನ ನೋಡಲಿಕ್ಕೆ ಬರುವಂತಹ ಜನಸಾಮಾನ್ಯರು, ಗೌರವಿತರು ಅಲ್ಲಿ ಬಸ್ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಆ ಎಲ್ಲ ಯಾವ ರೀತಿ ಎಲ್ಲ ವ್ಯವಸ್ಥೆ ಬೇಕು, ನಮ್ಮ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೆ ಸೂಚಿಸಲಾಗಿದೆ. ಅದೇ ರೀತಿ ಪ್ರತಿಭಟನೆ ಪ್ರಜಾಪ್ರಭುತ್ವ ಹಕ್ಕು ಅಂತ ಕೆಲವು ಬೇಡಿಕೆ ಇದ್ದವರು ಕೂಡ ಅದಕ್ಕೊಂದು ವ್ಯವಸ್ಥೆ ಮಾಡಲು ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಎಲ್ಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಾಗ ಕೆಲವೊಂದು ಜನಸಾಮಾನ್ಯರಿಗೆ ಕೂಡ ಸಣ್ಣ ಪುಟ್ಟ ತೊಂದರೆ ಆಗುವುದಿದೆ ಆ ಸ್ಥಳೀಯ ಮಟ್ಟದ ಜನರಿಗೆ. ಅದು ಆದಷ್ಟು ಕಡಿಮೆ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಜನರ ಎಲ್ಲ ಸಹಕಾರ ಕೂಡ ಯಾಚಿಸಿದ್ದೇವೆ. ಪ್ರತಿ ವರ್ಷ ಕೂಡ ಬೆಲ್ಗಾಂನ ಜನತೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ವಿಧಾನಸಭಾ ಅಧಿವೇಶನವು ಈಗ ನಿಗದಿಕ್ಕಿಂತ ಮತ್ತು ಅದು ಎಷ್ಟು ಮುಂದುವರಿಬೇಕಾ ಬೇಡವಾ, ಯಾವ ಸಬ್ಜೆಕ್ಟ್ ಹೇಗೆ ತಗೊಳ್ಬೇಕು ಈ ಎಲ್ಲ ವಿಚಾರವು ಕೂಡ BSc ಮೀಟಿಂಗ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ನನ್ನ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ಮುಖ್ಯಮಂತ್ರಿಗಳು, ಸರ್ಕಾರದ ಹಿರಿಯ ಸಚಿವರು, ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷ ಹಿರಿಯ ನಾಯಕರು ಭಾಗವಹಿಸ್ತಾರೆ. ಅದರಲ್ಲಿ ನಾವು ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಅದು ಫಸ್ಟ್ ಡೇ, ಮೊದಲನೇ ದಿವಸ ಸೆಷನ್ ಆದ ತಕ್ಷಣ. ಮೊದಲನೇ ದಿವಸ ನಮ್ಮ ಅವತ್ತು ಮಧ್ಯಾಹ್ನದ 1:30 ಗಂಟೆಗೆ ಈಗಾಗಲೇ ಹಲವಾರು ಬಿಲ್ಗಳು ಬಂದಿದೆ. ಅಧಿವೇಶನದ ಮೊದಲ ಆದ್ಯತೆ ಅದು ಬಿಲ್ ಪಾಸ್ ಮಾಡಿಸುವುದು. ಯಾಕೆಂದರೆ ಹೇಳಿದರೆ ಪ್ರತಿಯೊಂದು ಬಿಲ್ಲು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲಿಕ್ಕೆ ಮತ್ತು ಆ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ. ಸೊ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ಗಳನ್ನು ಸಮರ್ಪಕ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ಬೇಡಿಕೆಗಳು, ಸಮಸ್ಯೆಗಳು, ಇನ್ನಿತರ ವಿಚಾರ ಕೂಡ ಚರ್ಚೆ ಆಗ್ತದೆ. ಈಗ ಬರ್ತಾ ಇದೆ, ಒಂದು ಟೋಟಲ್ 6 ಬಿಲ್ಸ್ ಬಂದಿದೆ, ಇನ್ನು ಕೂಡ ಬರ್ತಾ ಇದೆ. ಟ್ಯಾಕ್ಸ್ ಪೇಯರ್ಸ್ ನಾಟ್ ಟಿಲ್ ನಾವು, ಮುಂದೆ ಬರ್ಬೋದು. ಪ್ರಮುಖದೆಲ್ಲ ಜನರಲ್ ಆಗಿ ಇರುವಂಥದ್ದೇ. ಈಗ ಎಲ್ಲ ಊರವ್ರಿಗೆಲ್ಲ ಕೂಡ ಪ್ರಯೋಜನ ಆಗ್ತದೆ. ಈಗ ಬರೀ ವಿಧಾನಸೌಧ ಅಂತ ಹೇಳಿದಾಗ ಬರೀ ಕಟ್ಟಡ ಇತ್ತು, ಜನಸಾಮಾನ್ಯರು ಆ ಒಂದು ಸಂದರ್ಭ ಮಾತ್ರ ಹೋಗ್ತಾ ಇದ್ರು. ನಾವೀಗ ಲೈಟಿಂಗ್ ಮಾಡಿದ ನಂತರ ಈಗ ಸಂಡೇ ಎಲ್ಲ ಕೂಡ ಆಕರ್ಷಣೆ ಜಾಗವಾಗಿದೆ. ಈಗ ಇದೆಲ್ಲ ಆದ ನಂತರ ಸಂಡೇಸ್ ಎಲ್ಲ ಜನರಿಗೆ ಬಂದು ಹೋಗುವಂಥ ಅವಕಾಶ ಮೇಂಟೈನ್ ಆಗುವಂಥದ್ದು, ಲೈಟಿಂಗ್, ಗಾರ್ಡನಿಂಗ್, ಸೊ ಅಲ್ಲಿ ಜನ ಬಂದು ಸೇರುವಂಥ ದೊಡ್ಡ ಮಟ್ಟದ ಅವಕಾಶ ಆಗ್ತದೆ. ಒಂದು ಆಕರ್ಷಿತ ಕೇಂದ್ರ ಇವನ್ ಬೆಂಗಳೂರು ಕೂಡ ಈಗ ಲೈಟ್ ಹಾಕಿದ ದಿವಸ ಯಾವುದು ಲೈಟಿಂಗ್ ಹೌದು. ಆ್ಯಂಡ್ ಈಗ ಬೆಂಗಳೂರು ವಿಧಾನಸೌಧ ಎವ್ರಿ ಸಂಡೇಸ್ ಮತ್ತು ಲೈಟಿಂಗ್ ಆಗಿದ ದಿವಸ ದೊಡ್ಡ ಅಟ್ರಾಕ್ಷನ್ ಪ್ಲೇಸ್. ನಮ್ಮ ಕಡೆಗೆ ಪೊಲೀಸ್ನವ್ರು 8 ಗಂಟೆಗೆ ಬಂದ್ ಮಾಡಿ ಅಂತ ಹೇಳೋದು, ಅವ್ರಿಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಶಾಸಕರು ಬಹುತೇಕ ಶಾಸಕರು ಅಧಿವೇಶನ ಕೂಡ ಅಟೆಂಡ್ ಆಗ್ತಾರೆ. ಒಂದು
ಈ ಕಳೆದ ಅಧಿವೇಶನದಲ್ಲಿ 39 ಬಿಲ್ಲಲ್ಲಿ 37 ಬಿಲ್ ಚರ್ಚೆಯಾಗಿ ಆಯಿತು. ಚರ್ಚೆ ಮಾಡಿ ಎಲ್ಲಿಯೂ ಕೂಡ ಬಾವಿಯಲ್ಲಿದ್ದಾಗ ಅಥವಾ ಪ್ರತಿಭಟನೆ ಆದಾಗ ಅಥವಾ ಪ್ರತಿಪಕ್ಷ ಅವರು ಇಲ್ಲದಿದ್ದಾಗ ಯಾವ ಬಿಲ್ ಪಾಸ್ ಆಗಲಿಲ್ಲ. ಎಲ್ಲವೂ ಕೂಡ ಯಾವುದು ಚರ್ಚೆ ಆಗಬೇಕಾ ಎಲ್ಲ ಚರ್ಚೆಯನ್ನು ಇಡೀ ಸದನ ಮಾಡಿ ಪಾಸಾಯಿತು. ಯಾವುದು ಚರ್ಚೆ ಬೇಡ ಅದು ಒಪ್ಪಿಗೆ ಕೊಟ್ಟಿದ್ದ ತಕ್ಷಣ ಪಾಸ್. ಅದು ಎಲ್ಲಿಯೂ ಕೂಡ ಒಮ್ಮತ್ತಿಲ್ಲದೆ ಎಲ್ಲಿಯೂ ಕೂಡ ಬಿಲ್ ಆಗಲಿಲ್ಲ. ಅದೇ ದೊಡ್ಡ ಒಂದು ವಿಚಾರ. ಹಿಸ್ಟ್ರಿಯಲ್ಲಿ ಫಸ್ಟ್ 37 ಬಿಲ್ ಒಂದು ಅಸೆಂಬ್ಲಿಯಲ್ಲಿ ಶಾರ್ಟ್ ಟೈಮಲ್ಲಿ ಇವತ್ತು ಪಾಸ್ ಆಗುವಂಥದ್ದು. ಅದು ಲಾಸ್ಟ್ ಸೆಷನ್ ಅದು ಕೂಡ ಚರ್ಚೆ ಮಾಡೋದೇ ಅಲ್ಲ. ಕಳೆದ ನಮ್ಮ ಒಂದು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅಧಿವೇಶನ ಇರುವುದು. ಬೆಲ್ಗಾಂನಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಜೊತೆಯಲ್ಲಿ ಉತ್ತರ ಕನ್ನಡಕ್ಕೆ ಹೆಚ್ಚಿನ ಮಹತ್ವವನ್ನು ಮತ್ತು ಪ್ರೋತ್ಸಾಹವನ್ನು ಕೊಡಲಾಗುವುದು, ಉತ್ತರ ಕರ್ನಾಟಕದವರಿಗೆ. ಅದಕ್ಕಾಗಿ ನಾವು ಸಪ್ರೇಟಾಗಿ ಅವರಿಗೆ ಮಾತಾಡಲಿಕ್ಕೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶ ಕೂಡ ಮಾಡಿ ಅದನ್ನು ಕೊಡ್ತೇವೆ. ಕಳೆದ ಸಲ ಕೂಡ ಸುಮಾರು 35ಕ್ಕಿಂತ ಹೆಚ್ಚಿನ ಶಾಸಕರು ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದರಲ್ಲಿ. ಸೊ ಈ ಸಲದ ಅವಕಾಶ ನಾವು ಕೊಡ್ತೇವೆ ಮತ್ತು ಶಾಸಕ ಅಟೆಂಡ್ ಆಗ್ತಾರೆ. ಆದರೂ ಕೂಡ ಇನ್ನೂ ಉತ್ತಮ ಆಗಬೇಕು. ಜನರ ಸಾಮಾನ್ಯರು ಕೂಡ ಇವತ್ತು ಆ ಶಾಸಕರನ್ನು ಸದನಕ್ಕೆ ಹಾಜರಾಗಲಿಕ್ಕೆ ಕ್ಷೇತ್ರ ಜನಸಾಮಾನ್ಯರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವರಿಗೆ ಒಂದು ಮನವಿ ಕೂಡ ಮಾಡಬೇಕು. ಮತ್ತು ಅವರಿಗೆ ಆ ಒಂದು ಸಂದರ್ಭದಲ್ಲಿ ಬೇರೆ ಒತ್ತಡ ಹಾಕಿ ಅವರಿಗೆ ಒತ್ತಡ ಹಾಕದೆ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇಲ್ಲದೇನಾಗ್ತದೆ 9 ಗಂಟೆಗೆ ಶಾಸಕ ರೆಡಿ ಬರಲಿಕ್ಕೆ ಹೊರಟ್ರೆ ನಾನೊಬ್ಬ ಶಾಸಕನಾಗಿ ಸೆಷನ್ ಕರೆಕ್ಟಾಗಿ ಹೋಗ್ಬೇಕು, ಯಾರದು ಬರ್ತಾರೆ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವರು ಬಂದಾಗ ಇವರು ಇಷ್ಟು ದೂರದಿಂದ ಬಂದಿದ್ದಾರೆ, ಇವ್ರನ್ನ ಕರ್ಕೊಂಡು ಬೇಸರ ಇವ್ರು ನನ್ನ ಅಧಿಕಾರಿಗೆ ನಾನು ಅಸೆಂಬ್ಲಿ ಅವ್ರು ಹೋಗೋ ಲೇಟ್. ಸೊ ಈ ಸೆಷನ್ ಟೈಮಲ್ಲಿ ಜನಸಾಮಾನ್ಯರಿಗೆ ಅರ್ಥ ಮತ್ತೆ ಅವಕಾಶ ಇದೆ. ಯಾವಾಗಲೂ ಕೂಡ ಕ್ಯಾಬಿನೆಟ್ ಆದ ದಿವಸ ಮಂತ್ರಿಗಳಿರ್ತಾರೆ, ಶಾಸಕರಲ್ಲಿರ್ತಾರೆ, ಅವತ್ತು ಹೋದ್ರೆ ಅವ್ರ ಕೆಲಸಗಳು ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಜನಸಾಮಾನ್ಯರು ಕೂಡ ಬೆಳಿಗ್ಗೆ ಹೊತ್ತು ಹೋಗಿ ಸೆಷನ್ ಟೈಮ್ ಹೊತ್ತು ಹೋಗಿ ಇವ್ರ ಕೆಲಸ ಮಾಡೋಕ್ಕೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋದರೆ ಶಾಸಕರು ಆ ಒಂದು ಕ್ಷೇತ್ರ ಜನಸಾಮಾನ್ಯರು ಅಂತ ಮುಲಾಜಿಂದ ಅವರಿಗೆ ಕೆಲವು ಹೋಗಲಿಕ್ಕೆ ಡಿಲೇ ಆಗ್ತದೆ. ಅದಕ್ಕೆ ಎಲ್ಲರ ಒಂದು ಭಾಗವಹಿಸಿಕೊಡೋದ್ರಲ್ಲಿ ಸಹಕಾರ ಅತ್ಯಗತ್ಯ. ಸತ್ಯ ದಾಖಲೆಯಲ್ಲಿ ಇರ್ತದೆ, ಸುಳ್ಳುಗಳು ಸೃಷ್ಟಿ ಆಗ್ತದೆ ಅಷ್ಟೇ. ನೀವು ಸ್ಪಷ್ಟೀಕರಣ ಕೊಡ್ತೀರಾ ನೋಡಿ. ನಾನು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ, ಬರೆದು ಕೊಡಿ. ಯಾರ ಎಲ್ಲಿ ಕೂತು ಮಾತ್ರ ಕೊಡ್ಲಿಕ್ಕೆ ಆಗ್ತದೆ, ರೈಟಿಂಗಲ್ಲಿ ಕೊಡಲಿ. ಇಟ್ ಇಸ್ ನಾಟ್ ಎನ್ ಇಶ್ಯೂ ಟು ಬಿ ಡಿಸ್ಕಸ್ಡ್ ಅಟ್ ಆಲ್. ಯಾವುದು ಅಲ್ಲ, ಅಲ್ಲಿ ಯಾವುದು ಸಬ್ಜೆಕ್ಟ್ ಇಲ್ಲ. ಇವರು ಹೇಳ್ತಾರೆ, ಒಂದು ಉದಾಹರಣೆಗೆ ಶಾಲ್ 25,000. ಹೌದು, ಒಂದು ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು, ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು, ದೊಡ್ಡ ದೊಡ್ಡ ಬರಹಗಾರರು ಇವರೆಲ್ಲವೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡಿನರಿ ಕೊಡಲಿಕ್ಕೆ ಆಗ್ತದಾ? ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು, ಸತ್ಕರಿಸಬೇಕು. ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ? ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ದು, ಸರ್ಕಾರ ಸಂಸ್ಥೆಯಿಂದ. ನಾವು ಪ್ರೈವೇಟ್ ಎಂದು ಪರ್ಚೇಸ್ ಮಾಡಲಿಲ್ಲ. ಗಿಫ್ಟ್ ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಎಲ್ಲಿಂದ? ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು. ಇದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಅಲ್ಲ ನೋಡಿ, ರೈಟಿಂಗ್ಲಿ ಯಾರು ಎತ್ತಿದ ಆಗ್ತದ? ಸಿಲ್ಕ್ಗೆ ಅದು ನಮ್ದಲ್ಲ, ಗೌರ್ಮೆಂಟ್ ಅದು. ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್, ಮೈಸೂರು ಸಿಲ್ಕ್ನವ್ರದ್ದೇ, ಅದು ಗೌರ್ಮೆಂಟ್ ಇದೆ. ಇದಲ್ಲ ಯಾವುದು ನಿಮ್ಮ ಪ್ರೈವೇಟ್ ಯಾರ್ದಲ್ಲ. ಇಟ್ಸ್ ಅ ಗೌರ್ಮೆಂಟ್ ಬಾಡಿ, ಗೌರ್ಮೆಂಟ್ ಯಾವುದು ನಮ್ಮ ಇದಾಯ್ತಲ್ಲ, ಯಾವುದು ಪುಸ್ತಕ ಮೇಲದು ಮಾಡುವಾಗ. ಒಂದು ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ, ಅದು ನಮ್ಮ ಕಂಪನಿ ಫ್ರೀ ಹಾಕೋದು ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಆಗ ಅವ್ರಿಗೆ ಅಷ್ಟೇ ಅಲ್ಲ. ಮಸಾಜ್ ಚೇರ್ ಸೆಷನ್ ಟೈಮ್ ಅವ್ರು ಬಂದು ಫ್ರೀ ಹಾಕಿ ಅವರ ಯೋಜನೆ ಇಟ್ಟು ಶಾಸಕರು ನೋಡ್ತಾರೆ, ಅದರಲ್ಲಿ ಬೇಕಾದ ಟೈಮ್ ತಗೊಳ್ತಾರೆ, ಮತ್ತೆ ಬೇಕಾದ ಮನೆಗೆ ಸ್ವಂತ ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. ಇಟ್ಸ್ ಲೈಕ್ ಮಾರ್ಕೆಟಿಂಗ್ ಫಾರ್ ದೆಮ್. ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಇವತ್ತು ಈ ಒಂದು ಕೇಸ್ಗೆ ಬೇರೆ ಬೇರೆ ಇನ್ಸಿಡೆಂಟ್ ಆಗ್ತಾಯಿದೆ. ಈ ಮೊನ್ನೆ ಆಕ್ಸಿಡೆಂಟ್ ಆಯಿತು, ಇದಾಯಿತು, ಬೇರೆ ಬೇರೆ ಪ್ರಕೃತಿ ವಿಕೋಪದಲ್ಲಿ. ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನರು ಇವತ್ತು ನಾವು ಕಲ್ಕೊಂಡಿದ್ದೇವೆ. ಅವ್ರಿಗೆ ನೋವುಗೊಳಪಟ್ಟಿದ್ದಾರೆ, ನಷ್ಟಗೊಳಪಟ್ಟಿದ್ದಾರೆ.
ಎಲ್ಲದರ ಬಗ್ಗೆ ನಮಗೆ ನೋವಿದೆ ಮತ್ತು ಕಾಳಜಿ ಕೂಡ ಇದೆ, ಸಾಕಷ್ಟು ಅನುಭವ ಇದೆ. ಮೊನ್ನೆ ಆದಂಥ ಆ ಒಂದು ಸಂದರ್ಭದಲ್ಲಿ ಮಂಜನಾಡಿಯಲ್ಲಿ, ದೇಲಕಟ್ಟೆಯಲ್ಲಿ, ಉಲಾಲದಲ್ಲಿ ವಿಪರೀತವಾದ ಮಳೆ ಬಂತು ಮತ್ತು ಅದರಲ್ಲಿ ಮಂಜನಾಡಿಯಲ್ಲಿ ಗುಡ್ಡ ಜರಿದು ಆ ಮನೆಯಲ್ಲಿ 3 ಜನ ತೀರಿ ಹೋದರು. ದೇಲಕಟ್ಟೆಯಲ್ಲಿ ಗುಡ್ಡ ಒಂದು ಮಗು ತೀರಿ ಹೋಯಿತು ಮನೆಯಲ್ಲಿ ಮತ್ತು ಡ್ಯಾಮೇಜ್ ಆದವು. ಸರ್ಕಾರ ನಿಯಮ ಪ್ರಕಾರ ಮರುದಿವಸನೇ 24 ಗಂಟೆ ಒಳಗಡೆ ಉಸ್ತುವಾರಿ ಸಚಿವರು ಬಂದೇ ಮಂಜನಾಡಿಯ ಆ ಒಂದು ತೊಂದರೆಗೊಳಪಟ್ಟಂಥ ಮನೆಯವರಿಗೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ 3 ಸಾವಾಯಿತು. ಅದೇ ರೀತಿ ದೇಲಗಟ್ಟೆಯಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಅವತ್ತು ಆ ಘಟನೆ ಆದಾಗ ಇಡೀ ಊರೇ ಪಂಚಾಯತ್, 2 ಪಂಚಾಯತ್ನವರು, ಗ್ರಾಮ ಪಂಚಾಯತ್, ನರಿಂಗಾನ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್, ಆ ಪಂಚಾಯತ್ನ ಅಧ್ಯಕ್ಷ ಸದಸ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ಇಡೀ ಊರಿನ ಸರ್ವ ಜನರು ಕೂಡ ಅಲ್ಲಿ ಇದ್ದು ಅವು ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ಪ್ರಯತ್ನ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ. ತದನಂತರ ಬಹುಶಃ ಇವತ್ತು ಆ ತಾಯಿಯನ್ನು ಇವತ್ತು ಒಬ್ಬರು ಅಡ್ಮಿಟಾಗಿ ಹುಷಾರಾಗಿತ್ತ, ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಪರಿಹಾರ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಯಾವುದು ಕೂಡ ಬರಲಿಲ್ಲ. ಸರ್ಕಾರ ಏನು, ನಾವು ಸರ್ಕಾರದ ಏನು ಸಿಗಬೇಕಾ ಅದು ಕರೆಕ್ಟಾಗಿ ಕೊಟ್ಟಿದ್ದೇವೆ. ಅಲ್ಲ ನೋಡಿ, ಅಲ್ಲ ಯಾರು ಕ್ಲಿಯರ್ ಮಾಡಬೇಕು ಅವರಿಗೆ? ನಮಗೆ ನೋಡಿ, ಸರ್ಕಾರ ಮನೆ ಡ್ಯಾಮೇಜ್ ಆದಕ್ಕೆ ದುಡ್ಡು ಕೊಡ್ತದೆ, ಆ ದುಡ್ಡು ಸಿಕ್ಕಿದೆ ಇಲ್ಲ ಅಂತ ಹೇಳಬೇಕು. ಆ ಸಿಕ್ಕದಿದ್ದ ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿಕೊಂಡು ಆ ಮನೆ ಕಾನೂನು ಪ್ರಕಾರ ಮಳೆ ಹಾನಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮಗನುಗುಣವಾಗಿ ಏನು ಸರ್ಕಾರಕ್ಕೆ ದುಡ್ಡು ಕೊಡಬೇಕಿತ್ತ ಅದು ಕೊಡದಿದ್ದಲ್ಲಿ ಅದನ್ನು ನಾವು ಕೇಳಿ ನಾವು ಕೊಡ್ತೇವೆ ಅಂತ ನಮ್ಮ ಗಮನಕ್ಕೆ ಅದು ಕೂಡ ತರಲಿಲ್ಲ. ಈಗ ಒಂದು ಸೆಕೆಂಡ್, ಅವ್ರಿಗೆ ಅದು ಅವ್ರಿಗೆ ಅದು ಕೊಟ್ಟಿದ ಇಲ್ವ ಅಂತ ಗೊತ್ತಿಲ್ಲ. ಕೊಟ್ಟರೆ ಅವರ ಮನೆ ಕ್ಲೀನ್ ಮಾಡಬೇಕಲ್ಲ. ಒಬ್ಬರು ತೀರಿ ಹೋದರು ಕಚ್ಚಿ. ಆ ರಿಪೋರ್ಟ್ ಬಂದ ತಕ್ಷಣ ಆ ಪರಿಹಾರಕ್ಕೆ ಕೂಡ ಸಂಬಂಧಪಟ್ಟ ನಾನು ಸರ್ಕಾರಕ್ಕೆ ನಾನು ಬರಿತೇನೆ. ಮೊನ್ನೆ ಉಲ್ಲಾಲದ ಮಗುವಿಗೆ ಕಚ್ಚಿದೆ. ಈಗ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಸುಮಾರು 52 ಮಿತ್ರರಿದ್ದಾರೆ. ಹೌದು, ನಮಗೆ ಹೌದು ಲೆಕ್ಕ ಡೇಟಾ ಇಲ್ಲಿದೆ ನಮ್ಮ ಹತ್ರ. 53. ಅದಕ್ಕೆ ಹೇಗೆ ಬೇಕಂತೇಳಿ ನಾವು ಒಂದು ವರದಿ ಮಾಡಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದ್ದೇವೆ. ಅದು ಅನುಷ್ಠಾನ ಮಾಡೋ ಕೆಲಸ ಸರ್ಕಾರದ್ದು, ನಮ್ಮ ಜವಾಬ್ದಾರಿ ಕೆಲಸ ನಾವು ಮಾಡಿದ್ದೇವೆ. ನಾವೊಂದು ನಮ್ಮ ಲ್ಯಾಂಡ್ ಒಂದು ಸೈಡ್ನಲ್ಲಿ, ಯಾಕಂತೇಳಿ ನೋಡಿ, ಪ್ರಾಣಿಗಳಿಗೆ ಕೂಡ ಜೀವಿಸೋ ಹಕ್ಕಿದೆ. ಮನುಷ್ಯರಿಗಿಂತ ಜಾಸ್ತಿ ಅವರಿಗೆ ಜಾಸ್ತಿ ರೈಟ್ ಇರೋದು. ಯಾಕೆ ನಮಗೆ ಅದು ಮಾತಾಡಲಿಕ್ಕೆ ಬರ್ತದೆ, ಅವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಶೆಲ್ಟರ್ ಅಂತ ಹೇಳಿದ್ರೆ ಇಟ್ಸ್ ಫ್ರೀ ಮೂವೇಬಲ್ ಶೆಲ್ಟರ್. ಅದು ಅವರಿಗೆ ಬೇಕಾದಾಗ ಹೋಗ್ಬೋದು, ಬರ್ಬೋದು. ಅದನ್ನು ನೋಡಿಕೊಳ್ಳಲಿಕ್ಕೆ ಒಂದು NGO. ಸೊ ಅವರ ವ್ಯಾಪ್ತಿ ಬಿಟ್ಟು ಹೊರಗೆ ಬಂದರೆ ಮತ್ತೆ ತೆಕ್ಕೊಂಡು ಒಳಗಡೆ ಹಾಕಿದರೆ ಅದೊಂದು 50 ಸಲ ಹಾಕಿದಾಗ ಮತ್ತೆ ಹೊರಗೆ ಹೋಗೋದು. ಅದಕ್ಕೆ ಕೂಡ ಬುದ್ಧಿ ಬರ್ತದೆ, ನಾನು ಅಲ್ಲಿ ಹೋಗಬಾರ್ದು, ನಾನು ಇಲ್ಲಿ ಇರಬೇಕಂತೇಳಿ. ಸೊ ಅದು ಒಮ್ಮೆ ಅದಕ್ಕೆ ಅಭ್ಯಾಸ ಆಗಬೇಕಲ್ಲ. ಸೊ ಅದಕ್ಕೊಂದು ಸ್ಪೇಸ್ ಲಿಮಿಟ್ ಮಾಡಿಕೊಂಡು ಎನ್ಕ್ಲೋಜರ್ ಮಾಡಿ ಒಂದು ಸೈಡಿಂದ ಔಟ್ಸೈಡ್ಗೆ ಟು ದಿ ರೋಡ್ಗೆ ಹೋಗ್ಲಿಕ್ಕೆ ಸುತ್ತಾಡಿಕೊಂಡು ಬರಬೇಕಾದ್ರೆ ರೋಡ್ ಸೈಡ್ಗೆ ಹೋಗಿ ಅಲ್ಲಿ ಹೋಗಿ ಸುತ್ತಾಡಿಕೊಂಡು ಮತ್ತೆ ಬರ್ಬೋದು ಬ್ಯಾಕ್. ಏನಾದರೂ ಹೋಗಿ ಒಳಗಡೆ ಮತ್ತೆ ಬಂದರೆ ಕಂಪೌಂಡ್ ವಿಧಾನಸೌಧದ್ದು ಅದನ್ನು ಹಿಡಿದು ಮತ್ತೆ ಹೊರಗೆ ಹಾಕಲಿಕ್ಕೆ ಅಲ್ಲಿ ಆ್ಯನಿಮಲ್ ಕೇರ್ ಟ್ರಸ್ಟ್ನವರಿಗೆ ಕೂಡ ಜವಾಬ್ದಾರಿ ವಹಿಸುವಂಥದ್ದು ನೋಡಿಕೊಳ್ಳಲಿಕ್ಕೆ. ಮತ್ತು ಅದಕ್ಕೆ ಒಂದು, ಯಾಕಂದರೆ ಈಗ ಅದಕ್ಕೆ ಶೆಲ್ಟರ್, ಊಟ, ಅದೊಂದು ಅದಕ್ಕೂ ಕೂಡ ಬೆಟರ್.